ಬೆಂಗಳೂರು, ಬಾಂಬೆ ಮತ್ತಿತರ ಹೊರ ರಾಜ್ಯಗಳಿಂದ ಬಂದಿರುವ ಗ್ರಾಮಸ್ಥರು ತಾಲೂಕಿನ ಜನರ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು ಎಂದು ಉಸ್ತುವಾರಿ ಸಚಿವ ಕೆ. ಗೋಪಾಲಯ್ಯ ಹೇಳಿದರು. ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ತಾಲೂಕಾಡಳಿತ ಯಾವ ರೀತಿ ಕ್ರಮ ಕೈಗೊಂಡಿದೆ ಎಂಬುದರ ಪರಿಶೀಲನಾ ಸಭೆ ಹೊಳೆನರಸೀಪುರದ ಪುರಸಭಾ ಸಭಾಂಗಣದಲ್ಲಿ ನಡೆದಿದ್ದು, ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಕಳೆದ ವರ್ಷ ಸಂಭವಿಸಿದ ಮೊದಲನೇ ಅಲೆಯಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾದ ರೀತಿಯಲ್ಲಿ ಪ್ರಸ್ತುತ ಎರಡನೇ ಅಲೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ರೆ ಇಷ್ಟೊಂದು ಹೆಚ್ಚು ಕೇಸುಗಳು ಬರ್ತಿರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಹೊಳೆನರಸೀಪುರ ತಾಲೂಕಿನಲ್ಲಿ ಸುತ್ತಮುತ್ತಲ ಕೊರೋನಾ ಕೇರ್ ಸೆಂಟರ್ನಲ್ಲಿ ಕಡ್ಡಾಯವಾಗಿ ಕೊರೋನಾ ಸೋಂಕಿತರನ್ನ ಮನವೊಲಿಸಿ ಕರೆತಂದು ಚಿಕಿತ್ಸೆ ನೀಡಬೇಕು ಎಂದು ಅಧಿಕಾರಿಗಳ ವರ್ಗಕ್ಕೆ ಸೂಚಿಸಿದರು. ಯಾವುದೇ ಕಾರಣಕ್ಕೂ ಅವರನ್ನ ಗ್ರಾಮಗಳಲ್ಲಿ ಮನೆಯಲ್ಲಿ ಐಸೋಲೇಷನ್ ಮಾಡುವಂತಿಲ್ಲ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಕ್ಷೇತ್ರದ ಶಾಸಕ ಎಚ್. ಡಿ. ರೇವಣ್ಣ ಅವರು ಮಾತನಾಡಿ, ತಾಲೂಕಿನಲ್ಲಿ ಕೊರೋನಾ ಹರಡದಂತೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಜನರು ಓಡಾಡುವಂತೆ ಬಂದ್ ಮಾಡಲಾಗಿದೆ. ಐಸೋಲೇಷನ್ ಸೆಂಟರ್ನಲ್ಲಿ ಒಂದು ದಿನಕ್ಕೆ 4 ಹೊತ್ತು ಉತ್ತಮ ಪೌಷ್ಟಿಕ ಆಹಾರವನ್ನ ನೀಡುತ್ತಿದ್ದೇವೆ ಎಂದು ಹೇಳಿದರು. ಕನಿಷ್ಠ ಪಕ್ಷ ಎಲ್ಲಾ ತಾಲೂಕಲ್ಲಿ 100 ಜನ ಪ್ರತಿನಿತ್ಯ ನಮ್ಮ ಕ್ವಾರಂಟೈನ್ ಸೆಂಟರ್ಗಳಿವೆ. ಇದನ್ನ ಅಲ್ಲಿಗೆ ತಗೊಂಡೋಗ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು, ಹೆಲ್ತ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಇಲಾಖೆ ಏನು ಅಧಿಕಾರಿಗಳಿದ್ದಾವೆ ಫೇಸ್ ಮಾಡಿ ತಗೊಂಡೋಗಿ ಅವ್ರು ಕರ್ಕೊಂಡೋಗಿ ನಿಮ್ಗೆ ಏನಾದರೂ ಸಮಸ್ಯೆ ಆದ್ರೆ ತಿಳಿಸಿ, ಶಾಸಕರಿಗೆ ತಿಳಿಸಿ, ಜಿಲ್ಲಾಧಿಕಾರಿಗಳು ತಿಳಿಸಿ. ಇದು ಮಾಡಿದ್ರೆ 15 ದಿನ ನೀವು ಕರೆಕ್ಟಾಗಿ ಮಾಡಿದ್ರೆ ಬಹುಶಃ ಇದನ್ನ ಹಾಸನ ಜಿಲ್ಲೆಯಲ್ಲಿ ಕಡಿಮೆ ಮಾಡ್ಬೋದು. ಇಲ್ಲ ನಾನು ನೆನ್ನೆಯಿಂದನೂ ಹೇಳ್ಕೊಂಬತ್ತೆ, ಅರಸೀಕೆರೆಯಲ್ಲೂ ಇದು ಹೇಳಿದ್ದೀನಿ, ಇದರಲ್ಲೂ ಹೇಳಿದ್ದೀನಿ, ಚನ್ನರಾಯಪಟ್ಟಣದಲ್ಲಿ ಹೇಳಿದ್ದೀನಿ. ಇದನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕು, ಕಟ್ಟುನಿಟ್ಟಾಗಿ ಇದನ್ನ ಮಾಡ್ಬೇಕು. ಆಮೇಲೆ ಒಳ್ಳೆ ಊಟ ಕೊಡ್ತೀರಾ. ಇದು ಯಾರು ಮನೇಲಿ ಯಾರು ಕೊಡೋದಿಲ್ಲ, ಇದು ಕೊಡೋದಿಲ್ಲ. ಅವನ್ನ ಕರ್ಕೊಂಡೋಗಿ ಮನವೊಲಿಸ್ಬೇಕು. ಅಲ್ಲೇ ಡಾಕ್ಟ್ರು ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಇದನ್ನ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಟ್ಯಾಬ್ಲೆಟ್ ಕೊಡ್ಬೇಕು, ಅವ್ರಿಗೆ ಟ್ಯಾಬ್ಲೆಟ್ ಕೊಡಬೇಕು. ಆಮೇಲೆ ಶೌಚಾಲಯಗಳು ಕ್ಲೀನ್ ಮಾಡಿಸ್ಬೇಕು. ಕುಡಿಯೋದಕ್ಕೆ ಬಿಸಿನೀರು ವ್ಯವಸ್ಥೆ ಕಂಪಲ್ಸರಿ ಇರ್ಬೇಕಲ್ಲಿ, ಕಂಪಲ್ಸರಿ ಇರಬೇಕು. ಇದನ್ನ 20 ದಿನ ಮಾಡಿದ್ರೆ 20 ದಿನದೊಳಗಡೆ ಭಾಗಶಃ ಏನಿದೆ ಇದನ್ನ ಒಂದು 25% ಬಂದು ನಿಂತ್ಕೊಂತದೆ. ಸಭೆಯಲ್ಲಿ ಡಿವೈಎಸ್ಪಿ ಲಕ್ಷ್ಮೀಗೌಡ, ಜಿಲ್ಲಾಧಿಕಾರಿ ಆರ್. ಗಿರೀಶ್, ಪುರಸಭಾ ಮುಖ್ಯಾಧಿಕಾರಿ ಶಾಂತಲಾ, ಆರಕ್ಷಕ ವೃತ್ತ ನಿರೀಕ್ಷಕ ಅಶೋಕ್ ಕುಮಾರ್, ತಹಶೀಲ್ದಾರ್ ಕೆ. ಕೃಷ್ಣಮೂರ್ತಿ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ತಾಲೂಕು ವೈದ್ಯಾಧಿಕಾರಿ ರಾಜೇಶ್, ವೈದ್ಯರಾದ ಲಕ್ಷ್ಮೀಕಾಂತ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ವಸಂತಯ್ಯ, ವಿ4 ನ್ಯೂಸ್, ಹೊಳೆನರಸೀಪುರ.